ತಾಲೂಕಿನ ಕಂದಳಿಕೆ ಹೋಬಳಿಯ ಬೆದ್ದಲಪುರ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ ಚಲುವರಾಜು, ಸಭೆಯಲ್ಲಿ ತಿಳಿಸಲಾದ ಸಾಕಷ್ಟು ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಲಾಗುವುದು. ಉಳಿದಂತೆ ದುರಸ್ತಿ, ಒತ್ತುವರಿ, ತೆರವು, ಓಣಿ ಬಿಡಿಸುವ ಸಮಸ್ಯೆಗಳ ಬಗ್ಗೆ ವಿವಿಧ ಇಲಾಖೆಗಳಿಗೆ ಸೂಚಿಸಿ ಅವರ ಸಹಕಾರದಿಂದ ಆದಷ್ಟು ಬೇಗ ಬಗೆಹರಿಸುವ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದರು. ಸರಗೂರು ವ್ಯಾಪ್ತಿಯ 3 ಭಾಗಗಳಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮವನ್ನು ನಡೆಸಿ ಆ ಭಾಗದ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನ ಮಾಡಲಾಗುತ್ತಿದೆ. ಇದು 4ನೇ ಕಾರ್ಯಕ್ರಮ. ಇಲ್ಲಿಯೂ ಸಹ ಜನರ ಸಮಸ್ಯೆಗಳನ್ನು ಇಲ್ಲೇ ಬಗೆಹರಿಸುವ ಪ್ರಯತ್ನ ಮಾಡಲಾಗುವುದು. ಉಳಿದ ಸಮಸ್ಯೆಗಳನ್ನು ನಿಗದಿತ ಕಾಲಕ್ಕನುಸಾರವಾಗಿ ಬಗೆಹರಿಸಲಾಗುವುದು ಎಂದರು. ಇದೇ ವೇಳೆ ಗ್ರಾಮದ ಕರಿಗೌಡ, ಸೋಮಣ್ಣ ಸೇರಿದಂತೆ ಹಲವು ಗ್ರಾಮಸ್ಥರು ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ, ರಸ್ತೆಗಳು ಸರಿಯಾಗಿಲ್ಲ, ಜೊತೆಗೆ 100 ಎಕರೆಯಷ್ಟು ಜಮೀನುಗಳು ಸಾಗುವಳಿ ದುರಸ್ತಿಯಾಗಬೇಕು, ಅಲ್ಲದೆ ರೈತರು ಸಾಕಷ್ಟು ರಾಗಿಯನ್ನು ಬೆಳೆದಿದ್ದು ಅದನ್ನು ಮಾರಾಟ ಮಾಡಲು ಅವಕಾಶ ಕಲ್ಪಿಸಬೇಕು, ನೈಸರ್ಗಿಕ ವಿಕೋಪ, ಕಾಡಾನೆಗಳ ದಾಳಿಯಿಂದಾಗಿ ಈಗಾಗಲೇ ನಮ್ಮ ರೈತರು ಸಾಕಷ್ಟು ಬೆಳೆ ನಷ್ಟವನ್ನು ಹೊಂದಿದ್ದಾರೆ, ಆದರೆ ಅವರಿಗೆ ಈವರೆಗೆ ಸರಿಯಾದ ಪರಿಹಾರವನ್ನು ನೀಡಿಲ್ಲ ಎಂದು ಆರೋಪಿಸಿದರು. ರೈತರು ತಮ್ಮ ಕೆಲಸಗಳಿಗೆ ನಾಡ ಕಚೇರಿ, ನೆಮ್ಮದಿ ಕೇಂದ್ರ ಸೇರಿದಂತೆ ಯಾವುದೇ ಸರ್ಕಾರಿ ಕಚೇರಿಗೆ ಹೋಗದೆ ಸರ್ಕಾರಿ ಶುಲ್ಕಕ್ಕಿಂತ ಅಧಿಕ ಹಣ ಪಡೆಯುತ್ತಿದ್ದಾರೆ. ಹಣ ಇಲ್ಲ ಎಂದರೆ ಯಾವುದೇ ಕೆಲಸ ಆಗದಂತಾಗಿದೆ ಎಂಬ ಹಲವು ದೂರುಗಳನ್ನು ನೀಡಿದರು. ದೂರುಗಳನ್ನು ಆಲಿಸಿ ಬಳಿಕ ಮಾತನಾಡಿದ ತಹಶೀಲ್ದಾರ್ ಚಲುವರಾಜು, ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಗ್ರಾಮ ಲೆಕ್ಕಿಗರ ಬಳಿ ಮಾಹಿತಿ ನೀಡಿರುವ ಪಟ್ಟಿಯನ್ನು ನೀಡಿದರೆ ಅದರ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು. ಇನ್ನು ದುರಸ್ತಿಗೆ ಸಂಬಂಧಿಸಿದಂತೆ ಭೂಮಾಪನ ಇಲಾಖೆಯ ಸಹಯೋಗದೊಂದಿಗೆ ಅದರ ಬಗ್ಗೆ ಕ್ರಮ ವಹಿಸುವ ಬಗ್ಗೆ ಚರ್ಚಿಸಲಾಗುವುದು. ಅಲ್ಲದೆ ಅರ್ಜಿಗಳ ಮೂಲಕ ನೀಡಲಾಗಿರುವ ಸಮಸ್ಯೆಗಳ ಬಗ್ಗೆ ಕೂಡಲೇ ಕ್ರಮ ವಹಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಹರಿಯಾಲಪುರ ಗ್ರಾಮಸ್ಥರು ತಮ್ಮ ಗ್ರಾಮದಲ್ಲಿ ಕುಡಿಯುವ ನೀರು, ವಿದ್ಯುತ್ ಸಂಪರ್ಕ ಮತ್ತು ರಸ್ತೆ ಸಂಪರ್ಕವನ್ನು ನೀಡಲು ಅರಣ್ಯ ಇಲಾಖೆ ಅನುಮತಿ ನೀಡುತ್ತಿಲ್ಲ ಎಂಬ ಸಮಸ್ಯೆಯನ್ನು ಮುಂದಿಟ್ಟರು. ಇದಕ್ಕೆ ತಹಶೀಲ್ದಾರ್ ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಬಗ್ಗೆ ಕ್ರಮ ವಹಿಸುವ ಭರವಸೆ ನೀಡಿದರು. ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಗೋಪಾಲಸ್ವಾಮಿ, ಎಪಿಎಂಸಿ ಕಾರ್ಯದರ್ಶಿ ವಸಂತ್ ಕುಮಾರ್, ಭೂಮಾಪನ ಇಲಾಖೆಯ ಉಮೇಶ್, ಏತ ನೀರಾವರಿಯ ಉಷಾ, ಲೋಕೋಪಯೋಗಿ ಇಲಾಖೆಯ ರಾಜಯ್ಯ, ಪಶುಸಂಗೋಪನೆ ಇಲಾಖೆಯ ವೈಡಿ ರಾಜಣ್ಣ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಿಎಸ್ ಜಯರಾಜ್, ಉಪಾಧ್ಯಕ್ಷ ಮಂಜುಳಾ ಶಿವರಾಜ್, ಸದಸ್ಯರಾದ ಶಿವಮ್ಮ, ನಾಗಣ್ಣ, ಸತೀಶ್, ಮಾಜಿ ಸದಸ್ಯ ವಿನೋದ್ ಕುಮಾರ್, ಮುಖಂಡರಾದ ದೇವದಾಸ್, ಚಂದ್ರೇಗೌಡ, ಶೋಭಲ್ ಶಿವಲಿಂಗ, ನೂರೋಳಯ್ಯ, ಪಿಡಿಒ ಚೆನ್ನಪ್ಪ, ಮುಳ್ಳೂರು ಗ್ರಾಮ ಪಂಚಾಯತ್ ಸದಸ್ಯ ಶಿವರಾಜ್, ಹಳೆ ಹೆಗ್ಗುಡಿಲು ಗ್ರಾಮದ ಪರಶಿವಮೂರ್ತಿ, ಶಂಕರ್ ಮುಂತಾದವರು ಹಾಜರಿದ್ದರು. ವರದಿ ಚಂದ್ರಹಾದನೂರು. ಬಂದಿಲ್ಲ ಅಂತ ಹೇಳಿದ್ರೆ ಪಟ್ಟಿ ಕೊಟ್ರೆ ಯಾಕೆ ಎಂಟ್ರಿ ಆಗಿಲ್ಲ, ನಮಗೆ ಫೈಲ್ ಇಟ್ಕೊಂಡು ನಾವು ಮಾತಾಡ್ಬೇಕಾಗುತ್ತೆ. ಅದನ್ನ ಅದೇ ನೀವು ಏನು ಅರ್ಜಿ ಹಾಕಿದ್ರಿ ಆ ಫೈಲ್ ಬೇಕಾಗ್ತದೆ. ನಾವು ಎಷ್ಟರಲ್ಲಿ ಅರ್ಜಿ ಹಾಕಿದ್ವಿ ಅದ್ರಲ್ಲಿ ಕೊಟ್ಟಿದ್ವಿ ಸಹ, ಇದ್ರಲ್ಲೇ ಬರ್ತಿದ್ವಿ ನೋಡಿ ಸರ್. ನಾನು ಹೇಳ್ತಾ ಇರೋದು ಅದನ್ನ ಇಲ್ಲಿ ತಂದಿಲ್ಲ ನಾವು, ಅದೆಲ್ಲ ಇಲ್ಲಿ ತರಕ್ಕಾಗಲ್ಲ. ಇಲ್ಲಿ ಜಮೀನು ನೋಡಿ, ಜಮೀನು ಸಂಬಂಧಪಟ್ಟಂಗೆ ಓಣಿ ಬಿಡ್ಸಕ್ಕೆ ಸಂಬಂಧಪಟ್ಟಂಗೆ ಆಗ್ಲೇ ಹೇಳಿದ್ದೀನಿ, ಸಾಕಷ್ಟು ಕಾಲಾವಕಾಶ ಬೇಕು ಮತ್ತೆ ಫೈಲ್ಗಳೆಲ್ಲ ಬೇಕು. ಇಲ್ಲಿ ನಾವು ಬಗೆಹರಿಸಕ್ಕೆ ಆಗಲ್ಲ. ಆಯ್ತಾ? ನೀವು ಹೇಳಿದ ಸಮಸ್ಯೆನ ನಮ್ಗೆ ಗೊತ್ತಿದೆ, ನಮಗೆ ನಾವು ಆಲ್ರೆಡಿ ಸ್ಥಳ ತನಕ ಅದನ್ನ ಕೂಡಲೇ ನೀವು ಈ ಸಭೆಗೆ ನೇರವಾಗಿ ನೀವು ಉತ್ತರವನ್ನು ಕೊಡಬೇಕು. 3ನೇದಾಗಿ ಪ್ರಕೃತಿ ವಿಕೋಪಕ್ಕೆ ರೈತರ ಬೆಳೆ ನಷ್ಟ ಆದಾಗ ಪ್ರತಿಯೊಬ್ಬರು ನಿಮ್ಮ ಇಲಾಖೆಗೆ ಅರ್ಜಿಯನ್ನು ಕೊಟ್ಟರು. ಆ ಅರ್ಜಿ ಕೊಟ್ಟಾಗ ಒಬ್ಬ ವ್ಯಕ್ತಿಗೂ ಸುಧಾ ಪರಿಹಾರ ಬಂದಿದೆ. ಯಾಕೆ ಸರ್ ಇದಗಡೆ ನೋಡಿ ಯಾರು ಮಾತಾಡ್ತಾರ ಅಲ್ಲಿ ಹೇಳ್ತಾ ಇಲ್ಲ, ಏನಾಗಿದೆ ಸಮಸ್ಯೆ? ಇದು ಕೂಡಲೇ ಇದು ಸಮಸ್ಯೆ ಇಲ್ಲಿ ಜನಗಳ ಮುಂದೆ ಹೇಳ್ಬೇಕು. ನೀವು ಯಾಕಾಗಿದೆ? ರೈತರಿಗೆ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನ ನಮ್ಮ ತಹಶೀಲ್ ಸಾಹೇಬರಿಗೆ ಹೇಳೋದು, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ನೇರವಾಗಿ ಇಲ್ಲೇ ಇತ್ಯರ್ಥಪಡಿಸ್ತಿದೀವಿ. ಆ ಇತ್ಯರ್ಥಪಡಿಸ್ತಕ್ಕಂಥ ಯಾರಿಗೆ ಏನು ದೊರಕಿಲ್ಲ ಅದನ್ನ ನಾನು ಕೊಡಿಸ್ತೀನಿ ಅಂತ ಹೇಳಿ ಅವ್ರ ಬೈಲಿ ಬಂದಿದೆ. ಈಗ ಎಷ್ಟು ರೈತರಿಗೆ ಆ ಪರಿಹಾರ ಸಿಕ್ಕಿದೆ ಅಂತ ಹೇಳಿದ್ರೆ ನನ್ನ ಕಣ್ಮಟ್ಟಿಗೆ ಯಾರಿಗೂ ಸಿಕ್ಕಿಲ್ಲ. ಕಾರಣ ಏನು ನಮಗೆ ಗೊತ್ತಿಲ್ಲ, ಅದರಿಂದ ತಹಶೀಲ್ ಸಾಹೇಬರು ಹೇಳ್ಬೇಕು.
ಯಾಕೆ ಬೇಕು ಹೇಳಿ? ಈ ಆಡಳಿತ ವ್ಯವಸ್ಥೆ ಯಾಕೆ ಬೇಕು ಹೇಳಿ? ಸರ್ಕಾರ ಏನೇನೋ ಆದೇಶ ಮಾಡ್ತಾ ಇದ್ರೆ ನಮ್ಮ ಕಣ್ಮುಂದೆ ನೋಡ್ತಿದ್ದೀವಿ. ಇವತ್ತು ಎಲ್ಲ ಮನೆಗೂ ಪ್ರತಿಯೊಬ್ಬರು ಜೋಬನ್ನು ಸುದ ಕಾಣ್ತಿದ್ದೀವಿ. ಅಂಥ ವ್ಯವಸ್ಥೆ ಒಳಗೆ ನೀವು ಇನ್ನೂ ಸಹ ನಾವು ಸರಿ ಪರಿಹಾರ ಸಿಕ್ತಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತೀವಿ. ಈ ರೈತ ಸಮುದಾಯಕ್ಕೆ, ಸಾರ್ವಜನಿಕರಿಗೆ ನೀವು ಯಾಕಂದ್ರೆ ಸರಗೂರು ತಾಲೂಕಾತೋಟಿಂದ ತಹಶೀಲ್ದಾರ್ ಆಗಿ ಒಂದು ವರ್ಷ ಕಾರ್ಯನಿರ್ವಹಿಸಿರೋದು ಒಬ್ಬರೇ. 3 ತಿಂಗಳಿಗೆ 2 ತಿಂಗಳಿಗೆ ಟ್ರಾನ್ಸ್ಫರ್ ತಗೊಂಡೋಗ್ರೆ. ಒಳ್ಳೆ ಆಡಳಿತ ಮಾಡ್ತಕ್ಕಂಥ ನಮ್ಮ ನ್ಯಾಯ ದಂಡಾಧಿಕಾರಿಗಳಾಗಿದ್ದಾರೆ. ಇವತ್ತು ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋದು ನಮ್ಮ ಉದ್ದೇಶ ಆಗಿದೆ. ದಯವಿಟ್ಟು ನಾವು ನ್ಯಾಯ ಕೊಡ್ತೀವಿ. ಟೈಮ್ ತಗೊಳುತ್ತೆ. ಈ ದುರಸ್ತಿ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಸರ್ವೆ ಇಲಾಖೆಯವರು ಹೇಳ್ತಾರೆ. ಈ ಒಂದು ತಿಂಗಳ ನಂತರ, ಅದರಲ್ಲೂ ಈ ಮಳೆ ಬಿದ್ದ ನಂತರ ಓಣಿ ಸಮಸ್ಯೆ ತುಂಬಾ ಕಾಡ್ತಾ ಇದ್ದಾರೆ ಇಲ್ಲಿ. ಅಲ್ಲಿ ಮಧ್ಯೆ ಒಬ್ಬೊಬ್ರು ಮಾತ್ರ ಓಣಿ ಇದೆ ಅಂತ 10 ರೈತರು ಗೊತ್ತಿರುತ್ತೆ, ಆದ್ರೆ ಒಬ್ಬರು ಮಾತ್ರ ಗೊತ್ತಿರಲ್ಲ. ನಾವು ಬಿಡಲ್ಲ ಅಂತ ಒತ್ತುವರಿ ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ನಾವು ಓಣಿ ಬಿಡಿಸ್ಬೇಕಾದ್ರೆ ನಾವು ಅದನ್ನ ಅಳತೆ ಮಾಡಲೇಬೇಕಾಗುತ್ತೆ. ಅಳತೆ ಮಾಡಿ ಅದು ಓಣಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಆನಂತರನೇ ನಾವು ಅಲ್ಲಿ ಹೋಗಿ ಅವ್ರನ್ನ ಬಿಡಿಸ್ಬೇಕಾಗುತ್ತೆ. ಸೊ ಅದಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ. ಅದು ಕನಿಷ್ಠ 1 ತಿಂಗಳಾದ್ರೂ ಬೇಕಾಗುತ್ತೆ. ಅದು ಈಗಾಗಲೇ ಸಾಕಷ್ಟು ಅಂತ ಸಮಸ್ಯೆ ತುಂಬಾ ಇದಾವೆ ಇಲ್ಲಿ, ಓಣಿ ಸಮಸ್ಯೆಗಳು. ನಾವು ಹೇಳೋದು, ರೈತರಿಗೆ ಹೇಳೋದು ಏನಂದ್ರೆ, 10 ಜನ ಓಣಿ ಇದೆ ಅಂತ ರಸ್ತೆ ಬಿಟ್ಟಿರ್ತಾರೆ, ಅದನ್ನ ಒಬ್ಬ ಬಿಡಲ್ಲ ಅಂದ್ರೆ ಅರ್ಥ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಈ ಸಮಸ್ಯೆಗಳು ಯಾವುದೇ ಇದ್ರೂ ಕೂಡ ಈ ವೇದಿಕೆ ಮುಂದೆ ಮಾತಾಡ್ಬೋದು. ಜೊತೆಲೆ ಆ ಸಮಸ್ಯೆಗೆ ಉತ್ತರನೇ ಇಲ್ಲೇ ಕೊಡುವಂಥ ಪರಿಹಾರನೂ ಕೂಡ ಹುಡುಕ್ತಾವ್ರ. ಹಾಗಾಗಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ಭಾಳ ಚೆನ್ನಾಗಿರುವಂಥ ಕಾರ್ಯಕ್ರಮ. ರೈತರಿಗಾಗಿ ನಮ್ಮ ಕಷ್ಟ ಸುಖನ ಸ್ಥಳದಲ್ಲಿ ನೀವು ಅರ್ಜಿ ಕೊಟ್ಟು ನಿಮಗೆ ಅದು ಇಲ್ಲಿವರೆಗೆ ಸಿಗದೇ ಇದ್ರೆ ಅಂಥ ಸಮಸ್ಯೆಗಳನ್ನ ನೀವು ಇಲ್ಲಿ ಹೇಳ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಇಲಾಖೆ ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲಿದ್ದಾರೆ. ಅವರು ತಮಗೆ ಮಾಹಿತಿಯನ್ನ ಕೊಡ್ತಾರೆ ಅಂತ ಹೇಳಿ ಇದ್ದೀವಿ. ಅದೇ ರೀತಿ ಸರ್, ನಮ್ಮ ಗ್ರಾಮದಲ್ಲಿ ಸ್ಮಶಾನ ಇಲ್ಲ. ಎಷ್ಟೋ ಜನಗಳಿಗೆ ಜಮೀನಿಲ್ಲ ಸರ್. ಜಮೀನಿಲ್ಲದೆ ಇರೋದ್ರಿಂದ ಸ್ಮಶಾನದ ಅವಶ್ಯಕತೆ ಬಿಡಿಸ್ಬಿಟ್ಟು ಸ್ಮಶಾನವನ್ನು ಮಾಡ್ಕೊಡ್ಬೇಕಂತ ಕೇಳ್ತಾ ಇದ್ದೀವಿ. ಅದೇ ರೀತಿ ರಸ್ತೆಗಳು ತುಂಬ ಕ್ರಿಟಿಕಲ್ ಆಗಿರೋಂಥ ಸಮಸ್ಯೆ ಅಂದರೆ ಕೆಲವು ಎಷ್ಟೋ ಜನ ರೈತರುಗಳಿಗೆ ತಿರುಗಾಡಕ್ಕ ರಸ್ತೆಗಳಲ್ಲಿ ನಮ್ಮ ಸಾಹೇಬ್ರ ಗಮನಕ್ಕೂ ಬಂದಿದೆ. ಅದರ ತ್ವರಿತಗತಿ ದಯಮಾಡಿ ಸಂಬಂಧಪಟ್ಟಂತ ಇಲಾಖೆ ಸ್ವಾಗತವನ್ನು ಬಯಸ್ತಾ, ಈ ವೇದಿಕೆ ಮೇಲೆ ಇರುವಂಥ ಅಂಚಿಪುರ ಪಂಚಾಯಿತಿ ಅಧ್ಯಕ್ಷರಾದಂಥ ಸಮಸ್ಯೆಗಳ ಬಗ್ಗೆ ಬಂದಂಥ ಅರ್ಜಿಗಳ ಬಗ್ಗೆ ಸ್ಥಳದಲ್ಲೇ ಸಾಧ್ಯವಾದ ಸ್ಥಳದಲ್ಲಿ ಇತ್ಯರ್ಥ ಮಾಡಿದ್ದೇವೆ. ಹಾಗೂ ಕೆಲವೊಂದು ಸಮಸ್ಯೆಗಳನ್ನ ಸಕಾಲದಲ್ಲಿ ಒಂದು 15 ದಿನ ಟೈಮ್ ತಗೊಂಡು ನಾವು ಈಗಾಗಲೇ